ಗುರುಗ್ರಾಮದ ಮೇದಂತ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ನಲ್ಲಿದ್ದ ಏರ್ ಹೋಸ್ಟೆಸ್ ಮೇಲೆ ಲೈಂಗಿಕ ದುರಾಚಾರ ನಡೆಸಿದ್ದ ಅಲ್ಲಿನ ತಂತ್ರಜ್ಞನೊಬ್ಬನನ್ನು ಪೊಲೀಸರು ಬಂಧಿಸಿದ್ದಾರೆ. ದೀಪಕ್ ಕುಮಾರ್ ಬಂಧಿತ ಆರೋಪಿ. ಏಪ್ರಿಲ್ 14ರ ದೂರಿನ ಬಳಿಕ ತೀವ್ರ ತನಿಖೆ ನಡೆಸಿದ ಪೊಲೀಸರು ಅದೇ ಆಸ್ಪತ್ರೆಯಲ್ಲಿ ತಂತ್ರಜ್ಞನಾಗಿ ಕೆಲಸ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸಿದ್ದಾರೆ. ಕೆಲವು ಸಾಕ್ಷ್ಯಗಳು ಮತ್ತು ವಿಚಾರಣೆಗಳ ಮೂಲಕ ಈ ಬಂಧನ ಸಾಧ್ಯವಾಗಿದೆ. ತೀವ್ರ ನಿಗಾ ಘಟಕದ ವೆಂಟಿಲೇಟರ್ ಚಿಕಿತ್ಸೆ ಪಡೆಯುವವರ ಸುತ್ತಿನಲ್ಲಿ ಸಿಸಿಟಿವಿ ಇಲ್ಲದಿದ್ದರೂ ಆಸ್ಪತ್ರೆಯ ಹಾಗೂ ಸಿಸಿಟಿವಿ ನೋಟಗಳನ್ನು ಪೊಲೀಸರು ಪರಿಶೀಲಿಸಿ ಆರೋಪಿಯನ್ನು ಪತ್ತೆ ಹಚ್ಚಿದ್ದಾರೆ. ಗುರುಗ್ರಾಮದ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ಅರೋರಾ ಅವರು ಡಿಸಿಪಿ ಅರ್ಪಿತ್ ಜೈನ್ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿದ್ರು. 25ರ ದೀಪಕ್ ಕುಮಾರ್ ಬಿಹಾರದ ಮುಜಾಫರ್ಪುರ ಜಿಲ್ಲೆಯ ಬದೌಲಿ ಗ್ರಾಮದ ಮೂಲದವನು. ಶಸ್ತ್ರಚಿಕಿತ್ಸಾ ಕೋಣೆಯ ತಂತ್ರಜ್ಞನಾಗಿ ಅರ್ಧ ವರ್ಷದಷ್ಟು ಹಿಂದೆ ದೀಪಕ್ ಆ ಆಸ್ಪತ್ರೆಗೆ ಸೇರಿದ್ದ. ಶನಿವಾರ ಆರೋಪಿಯನ್ನು ಮ್ಯಾಜಿಸ್ಟ್ರೇಟರ್ ಎದುರು ನಿಲ್ಲಿಸಿ ವಿಚಾರಣೆ ಪಡೆಯಲಾಗಿದೆ. Our balcony garden, Vertex Street, Kadri Kamla Road, Mangalore. Call 8197 104 042 or 7899 282 403.